ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ರೇಣುಕಾ ಸುರೇಶ್ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಅಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ ಇವತ್ತು? ಬದನೆದು ಒಂದು ಪೋಡಿ. ಹಾಂ, ಪೋಡಿಯಾ? ಹೌದು. ಬದನೆದು ಪೋಡಿಯಾ? ಬದನೆ ನಾವು ನಾರ್ಮಲ್ ಆಗಿ ತವಾ ಫ್ರೈ ಆ ಥರ ಎಲ್ಲ ಮಾಡ್ತೀವಿ. ತವಾ ಫ್ರೈ ಮಾಡ್ತಾರೆ, ಇದು ಡೀಪ್ ಫ್ರೈ ಮಾಡಿ ಪೋಡಿಯಾ? ಪೋಡಿ ಮಾಡೋದು. ಓಕೆ, ಇನ್ನೊಂದು ಇನ್ನೊಂದು ಸೌತೆಕಾಯಿ ಇದೆ, ಇದು ಡಿಫ್ರೆಂಟ್, ಸ್ವಲ್ಪ ಸ್ವೀಟ್ ಪೋಡಿ ಮಾಡೋದು. ಸ್ವೀಟ್ ಪೋಡಿ ಮತ್ತು ಇನ್ನೊಂದು ಖಾರ ಪೋಡಿ. ಹೌದು ಹೌದು. ಸ್ವೀಟ್ ಪೋಡಿ ಅಂತ ಇರುತ್ತಾ? ಮಾಡುವ ಇವತ್ತು ಸ್ಪೆಷಲ್ ಆಗಿ ನಿಮ್ಮ ಕೈ ಇರುತ್ತಲ್ಲ. ಓಕೆ, ಒಂದು ಯಾವುದು ಸೌತೆಕಾಯಿ ಇದಲ್ಲ? ಹೌದು, ಒಂದು ಸೌತೆಕಾಯಿದು, ಇನ್ನೊಂದು ಬದನೆ. ಎರಡು ಡಿಶ್ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಬದನೆದ? ಹೌದೌದು, ಬದನೆದು ಪೋಡಿ ಅಲ್ಲ? ಹೌದು. ಮಿಕ್ಸಿ ಜಾರ್ ಕೊಡಿ. ಫಸ್ಟಿಗೆ ಮಿಕ್ಸಿ ಜಾರ್ ಬೇಕಾ? ಓಕೆ, ಬದನೆ ಪೋಡಿ ಅಂದರೆ ಬದನೆಯನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ತಿದ್ರೆ ಹೇಗೆ? ಇಲ್ಲ, ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳುವ. ಓಕೆ ಓಕೆ, ಸಾಧಾರಣ ಒಂದು ಎಷ್ಟು, ನಾಲ್ಕು ಮೆಣಸಾ? ಹಾಂ, ಒಂದು 3-4 ಮೆಣಸು. ಓಕೆ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹೌದು. ಓಕೆ, ಹಾಂ, ಇದೆಲ್ಲ ಈಗಲೇ ಅಂದರೆ ಮಿಕ್ಸ್ ಮಾಡುವಾಗಲೇ ಹಾಕೊಳ್ಳೋದಾ? ಹೌದೌದು. ಇದು ಸ್ವಲ್ಪ ಪೇಸ್ಟ್ ಮಾಡಿ. ಖಾಲಿ ಮೆಣಸು ಮಾತ್ರನಾ? ಹೌದು, ಮೆಣಸು ಉಪ್ಪು ಮಾತ್ರ, ಬೇರೆ ಏನು ಮಿಕ್ಸ್ ಮಾಡಲಿ? ಇಲ್ಲ ಇಲ್ಲ. ಓಕೆ, ನೀರೇನು ಹಾಕಬೇಕು? ಬೇಡ. ಓಕೆ, ಸಾಕಾಗುತ್ತಾ? ಹಾಂ, ಸಾಕಲ್ಲ? ಎಸ್. ಏನು ನೆಕ್ಸ್ಟ್? ಉಪ್ಪು ಮತ್ತು ಮೆಣಸನ್ನು ಮಿಕ್ಸ್ ಮಾಡಿದಲ್ಲ, ಅಂದರೆ ನಾವು ಖಾರಕ್ಕೆ ಖಾಲಿ ಕಾಯಿ ಮೆಣಸು ಮಾತ್ರ ಹಾಕ್ತೀವಿ? ಕಾಯಿ ಮೆಣಸು ಮಾತ್ರ. ಓಕೆ ಓಕೆ, ನೆಕ್ಸ್ಟು ಬದನೆ ಕಟ್ ಮಾಡ್ಕೊಳ್ಬೇಕು. ಹಾಂ, ಈಗ ಬದನೆಯನ್ನು ಕರೆಕ್ಟಾಗಿ ಕಟ್ ಮಾಡಿ. ಓಕೆ, ಅಷ್ಟು ದಪ್ಪ ಬೇಕಾ? ಅದರಲ್ಲಿ 2 ಮಾಡಬೇಕು ಮತ್ತೆ. ಹಾಂ, ಇದನ್ನು 2 ಮಾಡಬೇಕಾ? ಓಕೆ, ಸ್ವಲ್ಪ ನೀರಲ್ಲಿ ಹಾಕ್ಕೊಳ್ಳಿ. ಓಕೆ, ಓಕೆ, ಆ ಥರ ಅಂದರೆ ಅದು ಬಿಟ್ಕೊಳ್ಳಿಕ್ಕಿಲ್ಲ? ಹಾಂ, ಒಂದಕ್ಕೊಂದು ಆ ಥರ. ಎಸ್, ಅದನ್ನು ಹಾಗೆ ನೀರಿಗೆ ಹಾಕಿಡಬೇಕಲ್ಲ? ಓಕೆ, ನೆಕ್ಸ್ಟ್ ಎಣ್ಣೆ ಇಟ್ಕೊಂಡು ನೀವು ಅದು ರೆಡಿ ಮಾಡುವಾಗ ಆಯಿಲ್ ಬೇಕಾಗಿಲ್ಲ. ಹಾಗಾದರೆ ನಾವು ಒಲೆ ಉರಿಸಬೇಕಲ್ಲ? ಆಯಿಲ್ ಹಾಕಿದ್ರೆ ಆಗೋದಾ? ಓಕೆ, ಓಕೆ, ಈಗ ಆಯಿಲು ಬಿಸಿ ಆಗ್ತಿರಲಿಲ್ಲ? ಹೌದು, ಎಣ್ಣೆ ಕಾಯ್ದ್ರಲ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು. ಕಡಲೆ ಹಿಟ್ಟು. ಓಕೆ, ಪೋಡಿ ಅಂತ ಮಾಡುವಾಗ ನಾವು ಕಡಲೆ ಹಿಟ್ಟೆ ಯೂಸ್ ಮಾಡೋದು. ಹೌದು. ಓಕೆ, ಸ್ವಲ್ಪ ಓಂಕಾಳು. ಹೌದೌದು. ಸ್ವಲ್ಪ ಗರಂ ಮಸಾಲ. ಹಾಂ, ಅದೇ. ನೀವು ಗರಂ ಮಸಾಲ ಹಾಕ್ತಿದ್ದೀರಾ? ಸ್ವಲ್ಪ ಗರಂ ಮಸಾಲ. ಆವಾಗಲೇ ಹೇಳಿದೆ, ಅಂದರೆ ಕಾಯಿ ಮೆಣಸು ಮಾತ್ರ ಅಂತ ಅಂದ್ಕೊಂಡೆ. ಇಲ್ಲ, ಇದು ಅದರೊಟ್ಟಿಗೆ ಇದು ಸ್ವಲ್ಪ ಹಾಕುವ. ಸ್ವಲ್ಪ ಉಪ್ಪು. ಓಕೆ, ಉಪ್ಪು ಕಾಯಿ ಮೆಣಸಿಗೂ ಹಾಕಿದ್ದೀವಿ, ಸ್ವಲ್ಪ ಹಾಕಬೇಕು. ಮತ್ತು ಸ್ವಲ್ಪ ಸೋಡಾ. ಸೋಡಾನ? ಓಕೆ, ಇಷ್ಟನ್ನೀಗ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಲ್ಲ? ಸ್ವಲ್ಪ ನೀರು ಬೇಕಾ? ಸಾಕು, ಮತ್ತೆ ನೋಡ್ಕೊಂಡು ಹಾಕೊಳ್ಳೋದಿಲ್ಲ? ಇದು ಊಟಕ್ಕೆ ಹೇಗೆ? ಊಟಕ್ಕೆ ಖಾರ ಹಾಕಿದ ಕಾರಣ ಊಟಕ್ಕೆಲ್ಲ ಬರ್ತದೆ. ಸಂಜೆ ಟೈಮು. ಹಾಂ, ಆ ಥರ ಈವ್ನಿಂಗ್ ಟೈಮೆಲ್ಲ, ಟೀ ಟೈಮೆಲ್ಲ ತಗೊಳ್ಬೋದು. ಓಕೆ, ಈಗ ಬದನೆ ಅಂತ ಹೇಳಿದರೆ ಯಾರಿಗೂ ಆಗಲ್ಲ. ನಿಮಗೆ ಇಷ್ಟನಾ ಬದನೆ? ಬದನೆಂದು ಇಷ್ಟ ಇಲ್ಲ, ಆದರೆ ಈ ಥರ ವೆರೈಟಿ ಮಾಡಿದರೆ ಹಾಂ, ಚೆನ್ನಾಗಿರುತ್ತೆ, ತಿನ್ಬೋದು ಅಂತ. ಆ್ಯಕ್ಚುಲಿ ಬದನೆ ಅಂತ ಹೇಳಿದರೆ ನಂಜು ಅಂತ ಹೇಳ್ತಾರಲ್ಲ, ತಿಂದರೆ ನಂಜು ಹಾಗೆ ಅಂತ. ಹಾಗೆ ಕೆಲವರೆಲ್ಲ ತಿನ್ನೋದಿಲ್ಲ. ಮತ್ತು ನಮಗೆ ರೊಟ್ಟಿ ಮಾಡಿದರೆ ಜಾಸ್ತಿ ಅದೇ ಬದನೆದಾ? ಅಂದರೆ ಪಲ್ಯ ಥರ ಅಲ್ಲ? ಹೌದು. ಹಾಂ, ಉತ್ತರ ಕನ್ನಡ ಸ್ಟೈಲ್ ಅಲ್ಲ? ಓ, ನಿಮಗೆ ಹಾಗಾದರೆ ಬದನೆ ಇಷ್ಟ ಅಂತ ಹೇಳ್ಬೋದು. ಓಕೆ, ಬದನೆ ಎಲ್ಲ ಬೆಳಿತೀರಾ ನಿಮ್ಮ ಊರಲ್ಲೆಲ್ಲ? ಬೆಳಿತಾರೆ. ಈಗ ಬದನೆಯನ್ನು 2 ಮಾಡಿದ್ದೇವಲ್ಲ, ಇದರೊಳಗೆ ಇದು ಗಮ್ಮತ್ತಿರೋದಲ್ಲ? ಮೆಣಸನ್ನು ಹಾಗೆ ಒಳಗಡೆ ಇಟ್ಕೊಳ್ಳೋದಾ? ಫಿಲ್ಅಪ್ ಮಾಡಬೇಕು. ಹಾಂ, ಎಲ್ಲ ಕಡೆ ಸಿಗಲ್ಲ, ಒಳಗಡೆ ಕೋಟಿಂಗ್ ಥರ ಈ ಥರ ಡಿಪ್ ಮಾಡಿ ಆಯಿಲಿಗೆ ಬಿಡೋದಲ್ಲ? ಓಕೆ, ಇದು ಗಮ್ಮತ್ತಲ್ವಾ? ಆ ಕಡೆ
ಮೆಣಸು ಆ ಥರ ಖಾರ ಒಳಗಡೆ ಇಟ್ಟು ಖಾರ. ಹೌದೌದು. ನಮಗೆ ಕಡಲೆ ಹಿಟ್ಟು ಬೇಡ ಅಂತ ಹೇಳಿದ್ರೆ ಖಾಲಿ ಹೀಗೆ ಮಾಡಿ ಆ ಥರ ಫ್ರೈ ಮಾಡ್ಬೋದು. ತವಾ ಫ್ರೈ ಹಾಗೂ ಮಾಡ್ಕೊಡ್ಬೋದಲ್ಲ. ಬಟ್ ಕಡಲೆ ಹಿಟ್ಟು ಮಾಡಿದ್ರೆ ಚಂದ ಇರುತ್ತೆ. ಇಲ್ಲಾಂದ್ರೆ ನೀವು ಮೆಣಸು ಒಳಗಡೆ ಹಾಕಿ ಖಾರ ಜಾಸ್ತಿ ಆಗ್ಬೋದಲ್ಲ. ಓಕೆ, ಸಾಧಾರಣ ಈಗ ಸದ್ಯಕ್ಕೆ 4 ಮಾಡಿದ್ರಲ್ಲ. ಇದಂತೂ ಸಾಧಾರಣ ಎಲ್ರಿಗೂ ಇದನ್ನ ಕಲಸಿಬಿಟ್ಟು ಸಣ್ಣ ಸಣ್ಣದು ಸಹ ಮಾಡ್ಬೋದು ಹಾಕಿ. ಹಾಂ, ಆ ಥರ ಪೀಸ್ ಥರ ಹಾಗೂ ಮಾಡ್ಕೊಬೋದಾ? ಇದು ವೆಜ್ಜಿನವರಿಗೆ ಒಂಥರ ಏನು ಕಬಾಬ್ ಟೈಪ್ ಹೇಳ್ಬೋದಾ? ಖಾರ ಖಾರ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ನೀವು ಮೆಣಸನ್ನು ಫುಲ್ ಮಿಕ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡೆ, ಬಟ್ ಇದು ಒಳಗಡೆ ಡೀಪ್ ಮಾಡಿದ್ರಣ. ಹೌದು. ಇದೆಲ್ಲ ನೀವೇ ಹೇಗೆ ಟ್ರೈ ಮಾಡಿದ್ದು? ನಾವೇ ಟ್ರೈ ಮಾಡೋದು ಮನೆಯಲ್ಲೆಲ್ಲ ಒಂದೊಂದೇ ಈ ಥರದ್ದು. ಹೌದು, ಹೀಗೆ ಮಾಡಿದರೆ ಟೇಸ್ಟ್ ಬರ್ಬೋದಾ ಅಂತ ಆಲೋಚನೆ ಮಾಡಿ ಮಾಡೋದು. ಓಕೆ, ಆಲ್ಮೋಸ್ಟ್ ಬೇಯ್ತಾ ಬಂತಲ್ಲ. ಬೇಯ್ತಾ ಬಂತು. ಸ್ವಲ್ಪ ಕಲರ್ ಬರಲಿ. ಹಾಂ, ಅದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಅದೇ ಚೆನ್ನಾಗಿದೆ. ಮತ್ತು ಈಗ ಬದನೆ ಸ್ವಲ್ಪ ಹಸಿ ಇರುವಾಗ ಜಾಸ್ತಿ ನೀರಿನ ಅಂಶ ಇರುತ್ತಲ್ಲ, ಅದೇ. ಮತ್ತು ಬದನೆ ಬೇಗ ಬೇಯ್ತದೆ ಅಂತಲ್ಲ. ಬೇಗ ಬೇಯ್ತದೆ. ಹೌದು. ಬದನೆಯಿಂದ ಬೇರೆಲ್ಲ ಏನೆಲ್ಲ ಮಾಡ್ತಾರೆ ಕೆಲವರೆಲ್ಲ. ಈ ಬದನೆಯನ್ನು ಈ ಬಾಳೆ ಎಲೆಗೆಲ್ಲ ಹಾಕಿ ಸುಟ್ಟು ಆ ಥರ ಏನೋ ಮಾಡ್ತಾರಲ್ಲ. ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡ್ತಾರೆ. ಹೌದು, ಬದನೆಯನ್ನು ಸುಟ್ಟು ಅದನ್ನ ಕೆಂಡದಲ್ಲಿ ಬೇಯಿಸಿ ಚಟ್ನಿ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಹೌದು, ಅನ್ನಕ್ಕೆ ಗಂಜಿಗೆಲ್ಲ ಚೆನ್ನಾಗಿರುತ್ತೆ. ಹೌದು, ನನಗೆ ಆ್ಯಕ್ಚುಲಿ ಬದನೆ ತೆಂಗಿನಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಚಟ್ನಿ ತಿಳಿದ್ರೆ ಈಗ ರೊಟ್ಟಿಗೆಲ್ಲ ನೀವು ಅದೇ ಥರ ಮಾಡೋದು? ಹಾಗೆ ಮಾಡೋದು. ಕೆಂಡದಲ್ಲಿ ಬೇಯಿಸಿ ಇಲ್ಲ ಗ್ಯಾಸಲ್ಲಿ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮ್ಯಾಶ್ ಮಾಡಿ ಉಪ್ಪು ಹಾಕಿ ಹಾಗೆ ತಿನ್ನೋದಲ್ಲ, ಗಮ್ಮದೇ ಇರುತ್ತೆ. ಮತ್ತು ನಿಮ್ಮ ಕಡೆ ಎಲ್ಲ ಜಾಸ್ತಿ ಕೃಷಿ ಏನು ತರಕಾರಿ ಬೆಳೆಯೋದೆಲ್ಲ ಜಾಸ್ತಿ. ಈ ಮಧ್ಯಾಹ್ನದ ಹೊತ್ತಿಗೆಲ್ಲ ಆ ಥರದ್ದೆಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ. ಓಕೆನಾ? ರೆಡಿ ಆಯಿತಾ? ನೀವು ತೆಗೆಯುವಂತ ಕೇಳಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಮೆಣಸು ಹಾಕೋದು ರೊಟ್ಟಿಗೆ. ಯಾವುದು? ಮೆಣಸು ಒಂದು ಹಾಕುವ ಅಂತ. ಏನು ಅಂದರೆ ಶಾಸ್ತ್ರನಾ? ಶಾಸ್ತ್ರ ಅಂತಲ್ಲ, ಅದರೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಾ? ಓಕೆ. ಹಾಂ, ನೀವು ಈ ಥರ ಎಲ್ಲ ಮಾಡುವಾಗ ಒಂದು ಮೆಣಸು ಆ ಥರ ಎಲ್ಲ ಹಾಕ್ತೀರಾ? ಓಕೆ. ಹಾಂ, ಕೆಲವರೆಲ್ಲ ಈರುಳ್ಳಿ ತಿಂತಾರೆ, ಈರುಳ್ಳಿ ಕಟ್ ಮಾಡಿ ಹಾಕ್ತಾರೆ. ಓ, ನೀವು ಪಕ್ಕ ಪ್ರಾಪರ್ ಉತ್ತರ ಕನ್ನಡ. ಅದು ಖಾಲಿ ಹಸಿ ಮೆಣಸಲ್ಲ? ಹಸಿ ಮೆಣಸು ಅಷ್ಟೇ. ಓಕೆ, ಆಫ್ ಮಾಡೋದಾ? ಎಸ್, ಇನ್ನು ಸರ್ವ್ ಮಾಡಲಿಕ್ಕಲ್ಲ? ಓಕೆ. ಓಕೆ, ಬಿಸಿ ಬಿಸಿ ಬದನೆದು ಪುಡಿ ರೆಡಿ ಸರ್ವ್ ಮಾಡ್ತಾ ಇದ್ದೀರಾ? ಹೌದು. ಜೊತೆಗೆ ಒಂದು ಕಾಯಿ ಮೆಣಸು ಕೂಡ ಹಾಕಿದ್ದೀರಾ? ಎಸ್, ಬಿಸಿ ಬಿಸಿ ಬದನೆದು ಪುಡಿ ರೆಡಿ ಅಲ್ಲ? ಇದು ಮೆಣಸು ಕೆಲವು ಹಸಿ ಮೆಣಸು ಕೂಡ ತಿಂತಾರೆ. ಹೌದು, ರೊಟ್ಟಿಗೆಲ್ಲ ತಿಂತಾರೆ. ಹಸಿ ಮೆಣಸು ಹಾಕೊಂಡು ತಿಂತಾರಲ್ಲ. ಓಕೆ, ಚೆನ್ನಾಗಿರುತ್ತೆ. ಇದು ಪಕ್ಕ ಉತ್ತರ ಕನ್ನಡ ಸ್ಟೈಲ್ ಹೇಳ್ಬೋದಲ್ಲ. ಊಟದ ಜೊತೆ ಕೂಡ ತಿನ್ಬೋದು, ಇಲ್ಲಾಂದರೆ ಹಾಗೆ ಟೀ ಜೊತೆ ಕೂಡ ತಿನ್ಬೋದು. ಓಕೆ, ಖಾರ ಪ್ರಿಯರಿಗೆ ಚೆನ್ನಾಗಿರುತ್ತೆ. ಹೌದು, ಖಾರದವರಿಗೆ ಚೆನ್ನಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡೋಲಾಗಿದ್ರೆ. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಬದನೆ ಪುಡಿ ಅಂತೂ ರೆಡಿ ಮಾಡಿ ಕೊಡ್ತಾರೆ. ಬಿಸಿ ಬಿಸಿ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರ್ದು. ಬದನೆ ಪುಡಿ ತಯಾರಿಸುವ ವಿಧಾನ. ಮೊದಲಿಗೆ 4 ರಿಂದ 5 ಹಸಿಮೆಣಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ 1 ಕಪ್ ಕಡಲೆ ಹಿಟ್ಟಿಗೆ ಓಂಕಾಳು, 1/4 ಚಮಚದಷ್ಟು ಗರಂ ಮಸಾಲಾ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, 1/4 ಚಮಚ ಸೋಡಾ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಬದನೆಕಾಯನ್ನು ದುಂಡನೆ ತುಂಡು ಮಾಡಿ ಮಧ್ಯದಲ್ಲಿ ಹಸಿಮೆಣಸಿನ ಪೇಸ್ಟ್ ತುಂಬಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹುಮ್ಮಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬದನೆ ಪುಡಿ ಊಟದೊಂದಿಗೆ ಸಕ್ಕಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.